ಸಂಪೂರ್ಣ ಹೊಂಡಗುಂಡಿಗಳಿಂದ ಆವೃತವಾಗಿರುವ ರಾಷ್ಟ್ರೀಯ ಹೆದ್ದಾರಿಗಳು ವಾಹನ ಸವಾರರ ಪ್ರಾಣಕ್ಕೆ ಕಂಟಕಪ್ರಾಯವಾಗಿದೆ. ಹೆದ್ದಾರಿಯುದ್ದಕ್ಕೂ ಬೃಹತಾಕಾರದ ಗುಂಡಿಗಳಿದ್ದು ವಾಹನ ಸವಾರರು ಬಿದ್ದು ಎದ್ದು ಸಾಗಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಹೆದ್ದಾರಿ ಇಲಾಖೆಯವರು ಕೂಡಲೇ ಎಚ್ಚೆತ್ತು ರಸ್ತೆ ಕಾಮಗಾರಿ ನಡೆಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿದೆ. ಸುಗಮ ವಾಹನ ಸಂಚಾರಕ್ಕೆ ಅನುಕೂಲವಾಗಬೇಕಿದ್ದ ರಾಷ್ಟ್ರೀಯ ಹೆದ್ದಾರಿ 66 ನಂತೂರು ಕೆಪಿಟಿ ಹೊಂಡಗುಂಡಿಗಳಿಂದಲೇ ತುಂಬಿಕೊಂಡಿದ್ದು ಸವಾರರ ಪ್ರಾಣಕ್ಕೆ ಮುಳುವಾಗುತ್ತಿದೆ. ನಂತೂರು ಬಳಿ ಹೆದ್ದಾರಿಯಲ್ಲಿದ್ದ ಹೊಂಡ ಗೋಚರಕ್ಕೆ ಬರದೆ ಸ್ಕೂಟರ್ ಸವಾರನೊಬ್ಬ ಶನಿವಾರ ರಾತ್ರಿ ಅಪಘಾತಕ್ಕೀಡಾಗಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೇ ರೀತಿಯ ಅಪಘಾತಗಳು ಈ ಹೆದ್ದಾರಿಯಲ್ಲಿ ಆಗಿಂದಾಕೆ ನಡೆಯುತ್ತಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುಂಡಿ ಮುಚ್ಚಲು ಮೀನಾಮೇಷ ಎಣಿಸುತ್ತಿದೆ. ನಂತೂರಿನಿಂದ ಕೆಪಿಟಿವರೆಗಿನ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆಯ ಎರಡು ಬದಿ ಅಲ್ಲಲ್ಲಿ ಹೊಂಡ ಗುಂಡಿಗಳಿವೆ. ವೇಗವಾಗಿ ಬರುವ ವಾಹನ ಸವಾರರಿಗೆ ಈ ಗುಂಡಿಗಳು ಕಾಣದೆ ಸಮಸ್ಯೆ ಉಂಟಾಗುತ್ತಿದೆ. ತೇಪೆ ಹಾಕಲಾದ ಗುಂಡಿಯ ಪಕ್ಕದಲ್ಲಿರುವ ಹೊಂಡ ಅಪಘಾತಕ್ಕೆ ಕಾರಣವಾದ ಗುಂಡಿಗೆ ಪ್ರಾಧಿಕಾರದ ಜವಾಬ್ದಾರಿ. ಆದರೆ ಈ ಬಾರಿ ರಸ್ತೆ ದುರಸ್ತಿ ಆರಂಭಿಸುವಾಗಲೇ ಮಳೆಗಾಲ ಶುರುವಾಗಿತ್ತು. ಇದೇ ಕಾರಣಕ್ಕೆ ನಿಧಾನಗತಿಯಲ್ಲಿ ಕಾಮಗಾರಿ ಸಾಗಿತ್ತು. ಇದರಿಂದಾಗಿ ಹೊಂಡಗುಂಡಿಗಳಿಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ರಾಷ್ಟ್ರೀಯ ಹೆದ್ದಾರಿಯಾಗಲಿ ಮಂಗಳೂರಿನ ರಸ್ತೆಗಳಾಗಲಿ ದುರಸ್ತಿಗೊಳಿಸುವ ಗೋಜಿಗೆ ಹೆದ್ದಾರಿ ಪ್ರಾಧಿಕಾರ ಪಾಲಿಕೆ ಅಧಿಕಾರಿಗಳು ಮುಂದಾಗದೆ ಅಧಿಕಾರಿಗಳ ಜನರ ಜೀವದ ಜೊತೆ ಚೆಲ್ಲಾಟ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.